ಕೊಡಗು ಜಿಲ್ಲೆಡ್ ಇಲ್ಲು ಬದುಕು ಭಾಗ್ಯ ಕಳೆವನ್ನಕ್ಲಿಗೆ ಪೇಜಾವರ ಮಠದ ಟ್ರಸ್ಟರ್ದ 10 ಲಕ್ಷ ರೂಪಾಯಿನ ಶ್ರೀ ವಿಶ್ವೇಶ್ವತೀರ್ಥ ಸ್ವಾಮೀಜಿಯರು ಬಿಡುಗಡೆ ಮಲ್ತಿದ್ದಾರೆ. ತಾನು ಚಾತುರ್ಮಾಸ್ಯ ವೃತ ಮುಗಿನೇರ್ತು ಬೊಕ್ಕ ಕೊಡಗುಗೆ ಪೋಪೆಂದು ಸ್ವಾಮೀಜಿ ಪಂತೇರು. ಒಡಿಪುಡು ಪೇಜಾವರ ಮಠಾಧೀಶರ ಶ್ರೀ ವಿಶ್ವೇಶ್ವತೀರ್ಥ ಸ್ವಾಮೀಜಿಯರು ಸುದ್ದಿಗಾರರ ಪಾತೆಡ್ದು ಕೊಡಗು ಜಿಲ್ಲೆಡ್ ಇಲ್ಲು ಬದುಕು ಭಾಗ್ಯ ಕಳೆವನ್ನಕ್ಲಿನ ಸಾಯೋಗು ಪೇಜಾವರ ಮಠ ಟ್ರಸ್ಟರ್ದು 10 ಲಕ್ಷ ರೂಪಾಯಿ ಬಿಡುಗಡೆ ಮಲ್ತದಂಡು ತಾನು ಚಾತುರ್ಮಾಸ ವೃತ ಮುಗಿನೇರ್ತು ಬೊಕ್ಕ ಅಡೆಗೆಬೋದು ಸ್ಥಿತಿಗತಿ ಪಿಂದೊನ್ವೆ ಭಕ್ತರನ್ನ ಸಾಯಡು ನನ್ನಲಾತ್ವದಕಾವ ತಾನು ಸೀದಾ ಪರಿಹಾರ ಕಾರ್ಯ ಕೈಗದೆತ್ತುನೆರೆ ತೀರ್ಮಾನ ಮಲ್ತದೆ ಎಂದು ಪಂಡಿನ ಆರು ಭಕ್ತರು ಕೊಡಗದಕ್ಲಿಗೆ ಸಹಾಯ ಅವಡೊಂದು ಕೇಳ್ಕೊಂಡಿರು. ನಾವು ಈಗ ಈ ಪರಿಹಾರ ಕಾರ್ಯಕ್ಕಾಗಿ 10 ಲಕ್ಷ ರೂಪಾಯಿ ನಮ್ಮ ಟ್ರಸ್ಟಿನಿಂದ ಬಿಡುಗಡೆ ಮಾಡಿದೆ. ಈಗ ಚಾತುರ್ಮಾಸ ಕಾಲವಾದ್ದರಿಂದ ಸ್ವತಃ ಕೊಡಗಿಗೆ ಹೋಗಲು ನಮಗೆ ಸಾಧ್ಯವಾಗುವುದಿಲ್ಲ. ಚಾತುರ್ಮಾಸ ಮುಗಿದ ನಂತರ ಪುನಃ ಬೇಗನೆ ಕೊಡಗಿಗೆ ಹೋಗಿ ಅಲ್ಲಿಯ ಪರಿಸ್ಥಿತಿಯನ್ನೆಲ್ಲ ಪರಿಶೀಲಿಸಿ ಯಾವ ರೀತಿಯ ಪರಿಹಾರ ಕಾರ್ಯಕ್ರಮ ಮಾಡಬೇಕು ಎಂಬುದನ್ನು ನಿರ್ಧರಿಸಿ ಇನ್ನು ಹೆಚ್ಚಿನ ಹಣವನ್ನು ನಮ್ಮ ಟ್ರಸ್ಟಿನಿಂದ ಬಿಡುಗಡೆ ಮಾಡಿ ಜನರ ಸಹಾಯವನ್ನು ಕೂಡ ಪಡೆದು ಹೆಚ್ಚಿನ ಪ್ರಮಾಣದಿಂದ ಈ ಕಾರ್ಯವನ್ನು ನಡೆಸಬೇಕು ಎಂಬುದಾಗಿ ನಮ್ಮ ಸಂಕಲ್ಪವಾಗಿದೆ.